ಪುತ್ತೂರಿನ ಅಶೋಕನಗರ ಶ್ರೀ ಮಹಾಲಿಂಗೇಶ್ವರ ಸೇವಾ ಸಮಿತಿಯ ವತಿಯಿಂದ ಪುತ್ತೂರು ಹಬ್ಬ 2018ರ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಸಭಾ ಕಾರ್ಯಕ್ರಮವನ್ನು ಅಶೋಕ್ ರೈ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಪುತ್ತೂರು ಹಬ್ಬ 2018 ಕಾರ್ಯಕ್ರಮ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದ್ದು, ಪುತ್ತೂರು ಮಹಾಲಿಂಗೇಶ್ವರ ಸೇವಾ ಸಮಿತಿಯವರ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು. ಒಂಜಿ ಕಾರ್ಯಕ್ರಮ ನಡಪಬೇರುಲ್ಪ ಕರಿ ವರ್ಷಲ ಆ ದೇವರ ಕಟ್ಟೆ ಪೂಜೆಗೆ ಬರಪುಡಂಚಿನ ಈ ಸಮಯಡು ಪ್ರತಿ ವರ್ಷಲ ಬಹುಶಃ ಕರಿ ವರ್ಷಲ ಏನು ಈ ಕಾರ್ಯಕ್ರಮ ಒಟ್ಟಿಗೂ ಮೂಲಿಯುತ್ತೆ ಪುರ್ಲುದ ಕಾರ್ಯಕ್ರಮ ಈ ಮಾತೆರೆಗಳ ಸಂಗೀತ ಪುನಃ ನಮ್ಮ ಬೇತೆ ಬೇತೆ ಒತ್ತಡ ಪುನಃ ಸಮಯಡು ಮಾತ ಕುಟುಂಬದಕ್ಕೆಲ್ಲ ಒಟ್ಟಿಗೂ ಸೇರಿದೆ ಕುಟುಂಬ ಸಮೇತ ಬರ್ತಿದೆ ಈ ಸಂಗೀತವನ್ನು ಕೇಳಿನಂಚಿನ ಒಂದು ಅವಕಾಶ ಜೊತೆಟ್ಟೆ ಮಹಾಲಿಂಗೇಶ್ವರ ದೇವರೆಲ್ಲ ಕಟ್ಟೆ ಪೂಜೆಗಿಡೆ ಬರ್ಪುನ ಸಮಯಡು ನಮಗೆ ಆತನೇಟ ಒಂಜಪ್ಪೆ ಜೋಕುಳ್ಳೆಕ ಮೂಲ ಕುಳ್ಳುನಂಚಿನ ಒಂದು ಅವಕಾಶ ಕಲ್ಪಿಸೈನ ಈ ಮಹಾಲಿಂಗೇಶ್ವರ ಸೇವಾ ಸಮಿತಿಗಳಿಗೆ ಮಾತಿನ ಪರವಾದಲ್ಲ ಅಭಿನಂದನೆ ಪಡೆಯರ ಇಷ್ಟಪಡಬೇಕು. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಮ್ಯೂಸಿಕ್, ಡಾನ್ಸ್, ಕಾಮಿಡಿ ನೆರೆದ ಜನರನ್ನ ಮನರಂಜಿಸಿದ್ದು ವಿಶೇಷವಾಗಿತ್ತು. जय जय हनुमान जय गुरु जय जय हनुमान जय जय हनुमान जय गुरु जय जय हनुमान पवन भक्त हनुमान की ನ್ಯೂಸ್ ಬ್ಯೂರೋ ವಿ4 ನ್ಯೂಸ್ ಮಂಗಳೂರು.